ಮಲ್ಪೆ ಮಣಿಪಾಲ ಬಿಲ್ಡರ್ ಮಾಲಕತ್ವದಲ್ಲಿ ಮಣಿಪಾಲದ ಎಂಡ್ ಪಾಯಿಂಟ್ ರೋಡ್ ಬಳಿ ನಿರ್ಮಾಣಗೊಂಡಿರುವ 30 ಮಹಡಿ ವಸತಿ ಸಮುಚ್ಚಯ ರಾಹುಲ್ ಎಂಬಸಿ ಮೇ 16ರ ಸಂಜೆ 6 ಗಂಟೆಗೆ ಉದ್ಘಾಟನೆಯಾಗಲಿದೆ. ಮಾಹೆಯ ಸಹಕುಲಾಧಿಪತಿ ಡಾಕ್ಟರ್ ಎಚ್.ಎಸ್. ಬಲ್ಲಾಳ್ ಉದ್ಘಾಟಿಸಲಿದ್ದು, ಮಲ್ಪೆ ಮಣಿಪಾಲ ಬಿಲ್ಡರ್ ಅಧ್ಯಕ್ಷ ಪ್ರಮೋದ್ ಮಧುರಾಜ್, ವ್ಯವಸ್ಥಾಪಕ ನಿರ್ದೇಶಕ ತೊಟ್ಟಂ ಮಹಮ್ಮದ್ ಸುಹೇಲ್ ಹಾಗೂ ಮಲ್ಪೆ ಮಣಿಪಾಲ ಬಿಲ್ಡರ್ನ ಇತರ ವ್ಯವಸ್ಥಾಪಕ ನಿರ್ದೇಶಕರು ಭಾಗವಹಿಸಲಿದ್ದಾರೆ. ಕಟ್ಟಡ ನಿರ್ಮಾಣದ ಜವಾಬ್ದಾರಿಯನ್ನು ಸಿಸಿಸಿಎಲ್ ಸಂಸ್ಥೆಗೆ ನೀಡಲಾಗಿದೆ. ಉಡುಪಿ ಬೆಂಗಳೂರು ಸೈಮನ್ ಹಾಗೂ ಅಸೋಸಿಯೇಷನ್ ಪ್ರಾಜೆಕ್ಟ್ ರೂಪಿಸಿದ್ದು, ಕಟ್ಟಡ ನಿರ್ಮಾಣ ಸ್ಥಳದ ಮಣ್ಣಿನ ಪರೀಕ್ಷೆಯ ಕುರಿತು ಮುಂಬಯಿಯ ಡಾಕ್ಟರ್ ಜೈದೀಪ್ ವಾಘ್ ವರದಿ ನೀಡಿದ್ದಾರೆ. ಮುಂಬಯಿಯ ಶಾಂಗವಿ ಹಾಗೂ ಅಸೋಸಿಯೇಷನ್ ಕಟ್ಟಡ ವಿನ್ಯಾಸವನ್ನು ರೂಪಿಸಿದೆ. ಪ್ಲಂಬಿಂಗ್ ಹಾಗೂ ಫೈರ್ ಪೇಂಟಿಂಗ್ ಡಿಸೈನ್ ಬೆಂಗಳೂರಿನ ಸಿಎಸ್ಸಿ ಸಂಸ್ಥೆ ಪೂರ್ಣಗೊಳಿಸಿದೆ. ಕಟ್ಟಡ ನಿರ್ಮಾಣದಲ್ಲಿ ಸಂಪೂರ್ಣ ಸುರಕ್ಷಾ ಕ್ರಮವನ್ನು ಅಳವಡಿಸಿಕೊಳ್ಳಲಾಗಿದೆ. ಪರಿಸರದಲ್ಲಿ ಸಿಸಿ ಕ್ಯಾಮೆರಾವನ್ನು ಹಾಕಲಾಗಿದೆ. ಕಟ್ಟಡ ತುದಿಯಲ್ಲಿ ಹೆಲಿಪ್ಯಾಡ್, ಈಜುಕೊಳ, ಕ್ಲಬ್ ಹೌಸ್, ಫಿಟ್ನೆಸ್ ಸೆಂಟರ್, ಸನ್ಸೆಟ್ ವ್ಯೂ ಡೆಕ್, ಭವ್ಯವಾದ ಸಂದರ್ಶಕರ ಕೊಠಡಿ ಹಾಗೂ ಮಕ್ಕಳಿಗಾಗಿ ಪ್ರತ್ಯೇಕ ಪ್ಲೇ ಏರಿಯಾವನ್ನು ನಿರ್ಮಿಸಲಾಗಿದೆ.